ಕೊಚ್ಚಿ ಹೋದ ಆಟೋ ಚಾಲಕನ ಪತ್ತೆಗೆ ಭಾನುವಾರ ಎನ್ಡಿಆರ್ಎಫ್ ತಂಡ ಆಗಮಿಸಿದ್ದು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಶನಿವಾರ ಸಂಜೆ ನಗರದ ಗುಬ್ಬಿ ಗೇಟ್ ರಿಂಗ್ ರಸ್ತೆಯಲ್ಲಿ ಮಳೆ ನೀರಿನ ಫೋಟೋ ತೆಗೆಯುತ್ತಿದ್ದ ಆಟೋ ಚಾಲಕ ಅಮ್ಜದ್ ರಾಜಕಾಲುವೆಗೆ ಬಿದ್ದು ಕೊಚ್ಚಿ ಹೋಗಿದ್ದರು. ಬಳಿಕ ಆತನ ಪತ್ತೆಗೆ ಸ್ಥಳೀಯ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸಿದ್ದಾದರೂ ಆತನ ಸುಳಿವು ಪತ್ತೆಯಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಪತ್ತೆ ಕಾರ್ಯಾಚರಣೆಗೆ ಎನ್ಡಿಆರ್ಎಫ್ ತಂಡದ ಮೊರೆ ಹೋಗಲಾಗಿದೆ. ಭಾನುವಾರ ಬೆಳಿಗ್ಗೆ 6 ಗಂಟೆಗೆ ಅಮ್ಜದ್ ಪತ್ತೆ ಕಾರ್ಯಾಚರಣೆಯನ್ನು ಎನ್ಡಿಆರ್ಎಫ್ ತಂಡ ಆರಂಭಿಸಿದೆ. ಬೆಂಗಳೂರಿನಿಂದ ಬಂದಿರುವ ತಂಡದಿಂದ ರಿಂಗ್ ರಸ್ತೆಯ ರಾಜಕಾಲುವೆಯಲ್ಲಿ ಹುಡುಕಾಟ ನಡೆದಿದೆ. ಆದರೆ ಈವರೆಗೆ ಅಮ್ಜದ್ ಪತ್ತೆಯಾಗಿಲ್ಲ. ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ಕಾರ್ಯಾಚರಣೆಯ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಅಮ್ಜದ್ ಪತ್ನಿ ಹಾಗೂ ಕುಟುಂಬದ ಸದಸ್ಯರು ಕೂಡ ಕಾರ್ಯಾಚರಣೆಯ ಸ್ಥಳದಲ್ಲಿ ಹಾಜರಿದ್ದಾರೆ. ವರದಿ ರಾಜೇಶ್ ರಂಗನಾಥ್. ಸರ್, ನಿನ್ನೆ ಮಧ್ಯಾಹ್ನ 3:30 ಭಾರಿ ಮಳೆಯಿಂದ ಒಬ್ಬ ಆಟೋ ಚಾಲಕರು ಇಲ್ಲಿ ಬಂದಿದ್ದಾರೆ. ಈ ಬಿಡ್ಜಡೆ ಆಟೋ ಆಫ್ ಆಗಿದೆ. ಅದು ಆಟೋ ಆಫ್ ಆಗಿದೆ, ಕೆಳಗಿಳಿದಿದ್ದಾರೆ, ಮೊಬೈಲ್ ಬಿದ್ದೋಗಿದೆ. ಆಮೇಲೆ ಆಟೋ ಮುಂದಕ್ಕೆ ತೆಳ್ಬಿಟ್ಟು ಇಲ್ಲಿ ನಿಲ್ಲಿಸಿ ಮೊಬೈಲ್ನ ಹುಡ್ಕೋಕ್ಕೆ ಅಂತ ತಿರ್ಗಾ ವಾಪಸ್ ಹೋದಾಗ ನೀರು ರಭಸವಾಗಿ ಜಾಸ್ತಿ ನೀರು ತುಂಬ್ಕೊಂಡಿದ್ದರಿಂದ ನೀರು ಜಾಸ್ತಿ ರಭಸವಾಗಿ ಬಂದು ಮಳೆ ಬಂದಿದ್ದರಿಂದ ನೀರು ಭಾಳ ಎತ್ತರವಾಗಿತ್ತು. ಅದೇ ಟೈಮಿಗೆ ಒಂದು ಟಿಪ್ಪರ್ ಲಾರಿ ಬಂದಿದೆ. ಆ ಲಾರಿ ಬಂದಿದ್ದ ಅಲೆಗೆ ಸ್ಕಿಡ್ ಆಗಿದ್ದಾನೆ. ಸ್ಕಿಡ್ ಆದಾಗ ಪೈಪ್ ಇದೆ. ಆ ಪೈಪ್ ಮುಖಾಂತರ ಅಲ್ಲಿಂದ ಅಲ್ಲಿ ಪಾಸ್ ಆಗಿದ್ದಾರೆ. ಮುಂದಕ್ಕೆ ಎಲ್ಲೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ನಾವು 4 ಗಂಟೆಯಿಂದ ಮತ್ತು ಅಗ್ನಿಶಾಮಕ ದಳ, ಜಿಲ್ಲಾಧಿಕಾರಿಗಳು, ನಮ್ಮ ಕಮಿಷನರ್ ಮತ್ತು ನಮ್ಮ ಸ್ನೇಹಿತರಾದ ಇಸ್ಮಾಯಿಲ್ ಅಣ್ಣ, ಉಬೇದ್ ಅಣ್ಣ, ವಿರೋಧ ಪಕ್ಷದ ನಾಯಕರಾದ ಕುಮಾರು, ಭಾಳಷ್ಟು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು, ಇಂಜಿನಿಯರ್ಸ್ಗಳು, ಭಾಳಷ್ಟು ಜನ ನಾವೆಲ್ಲ ಹುಡುಕಾಟದಲ್ಲಿ ಸ್ಥಳೀಯವಾಗಿ ಇಲ್ಲಿ ಲೋಕಲ್ ಲೇಡ್ಸು ಭಾಳ ನಾವೇ ರಾಜಕಾಲುವೆಗೆ ಇಳಿದು ಎಲ್ಲ ಇಲ್ಲಿಂದ ದಿಬ್ಬೂರು ಕೆರೆ ತನಕ ನಡ್ಕೊಂಡು ಹೋದ್ವಿ. ಸಿಗ್ತಾನೆ ಇಲ್ಲ, ಸಿಗ್ಲೂ ಇಲ್ಲ. ನೆನೆ 2 ರೌಂಡ್ ಮಾಡಿದ್ವಿ, ಸೈಡಲ್ಲೆಲ್ಲ ಹುಡುಕಿದ್ವಿ. ಮತ್ತು ಇಲ್ಲೊಂದು UGD ಪ್ಲ್ಯಾಂಟ್ ಇದೆ, ಅಲ್ಲಿ ಪಕ್ಕದಲ್ಲಿ JCB ಕರ್ಕೊಂಡೋಗಿ JCB ಕಾರ್ಯಾಚರಣೆ ಮಾಡಿಸಿದ್ವಿ, ಅವಾಗಲೂ ಸಿಗಲಿಲ್ಲ. ಈಗ ಬೆಳಗ್ಗೆ 6:30ರಿಂದ NDF ಮಂಡ್ಯದಿಂದ ಬಂದಿದೆ. ಮತ್ತು ಹುಡುಕ್ತಾನೆ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಬೆಳಗಿಂದ ಹುಡುಕ್ತಾ ಇದ್ದೀವಿ. ಇನ್ನೂ ಸಿಗ್ತಾನೆ ಇಲ್ಲ. ಒಂದೇ ಒಂದು ಇದು ದಾಖಲೆ ಅವ್ರದ್ದು ಒಂದು ಚಪ್ಪಲಿ ಸಿಕ್ಕಿದೆ. ಅದು ಬಿಟ್ಟರೆ ಇದುವರು ಏನು ಸಿಗ್ತಾನೆ ಇಲ್ಲ. ಪಾಪ ಇದಕ್ಕೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಸೀಲ್ದಾರರು ಸ್ಥಳದಲ್ಲೇ ಮೊಕಮ್ಮು ಹೂಡಿ ಹುಡುಕ್ತಾನೆ ಇದ್ದಾರೆ. ಮತ್ತು ಇದಕ್ಕೆ ಕಾರಣ ಯಾರು ಅಂದರೆ, ನೇರವಾಗಿ ಹೇಳ್ಬೇಕು ಅಂದರೆ ಸ್ಮಾರ್ಟ್ ಸಿಟಿ ವರ್ಕು. ಈ ರಿಂಗ್ ರೋಡ್ ಮಾಡಿದ್ದು ಸ್ಮಾರ್ಟ್ ಸಿಟಿ ವರ್ಕ್ ಅವರೇ. ಇದನ್ನು ಸ್ಮಾರ್ಟ್ ಸಿಟಿ ವರ್ಕ್ ತುಮಕೂರಲ್ಲಿ ಉತ್ತಮವಾಗಿ ಯಾವುದೂ ಕೆಲಸ ಮಾಡಿಲ್ಲ. ಅವರು ಉತ್ತಮವಾದ ಯಾವುದೂ ಕೆಲಸ ಮಾಡಿಲ್ಲ. ನಾವು ಪದೇ ಪದೇ ಆರೋಪ ಮಾಡ್ತಾನೆ ಇದ್ದೀವಿ. ಸ್ಮಾರ್ಟ್ ಸಿಟಿ ವಿಚಾರದಲ್ಲಿ ಎಲ್ಲ ದಾಖಲಾತಿಗಳು ಇಕ್ಕಿ ಕೆಲವು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ, ನಿಮಗೂ ಗೊತ್ತು. ಇವರು ಏನು ಮಾಡಿದ್ರು ಇವೆಲ್ಲ ಕೆಲಸಗಳು ಮಾಡ್ತಿಲ್ಲ. ಮತ್ತು ನೀವು ನೋಡ್ಬೋದು, ಇಲ್ಲೊಂದು ಲೈಟ್ ಇಲ್ಲ. ಆ ಕಂಬಗಳು ಎಲ್ಲಿಂದ ಎಲ್ಲಿಗಿದೆ, ಇಲ್ಲ ಕಂಬ ಇಲ್ಲ. ಮತ್ತು ಕತ್ಲು ಅಕಸ್ಮಾತ್ ಮಳೆ ಬಂದು ಇಲ್ಲಿ ಯಾರೋ ಪಾದಚಾರಿಗಳು ಹೋದರೆ ಸೀದಾ ಡಕ್ಕೊಳಿಕೆ ಹೋಗಿ ಇಳಿತಾರೆ. ಏನು ಸರ್, ಈಗ ಬಿದ್ದಿದ್ದಾನಲ್ಲ ವ್ಯಕ್ತಿ, ಅಲ್ಲೇ ಹೋಗಿ ಬೀಳ್ತಾನೆ. ಪಾದಚಾರಿಗಳೇನೋ ನಡ್ಕೊಂಡು ಹೋದರೆ ಭಾಳ ಅನಾಹುತ ಆಗುತ್ತೆ. ಈ ಅನಾಹುತ ತಪ್ಪಿಸ್ಬೇಕು ಅಂದರೆ ಈ ಕೂಡಲೇ ಸಂಬಂಧಪಟ್ಟ ಸ್ಮಾರ್ಟ್ ಸಿಟಿಯವರು ಅದಕ್ಕೆ ಡಕ್ ಮಾಡಿಸಿ ಮತ್ತು ಸ್ಲ್ಯಾಬ್ ಹಾಕಂಗೆ ಮಾಡಿ ಮತ್ತು ಲೈಟ್ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಇವ್ರ ಮೇಲೆ ನಾವು ಇನ್ನು ಪ್ರೆಸ್ ಸ್ಟೇಟ್ಮೆಂಟ್ ಏನೂ ಮಾಡಲ್ಲ. ಅವ್ರ ಆಫೀಸ್ಗೆ ಹೋಗಿ ಬಾಕ್ಲು ಹಾಕಿ ಅವ್ರನ್ನೆಲ್ಲ ಈಚೆಗೆ ಕಳಿಸೋವಂಥ ಕಾರ್ಯಕ್ರಮ ನಮ್ಮ ಸದಸ್ಯರುಗಳು ಮತ್ತು ನಮ್ಮ ಸ್ಥಳೀಯ ಕಾರ್ಯಕರ್ತರುಗಳು, ನಮ್ಮ ಸ್ನೇಹಿತರು ಎಲ್ಲರೂ ಹೋಗಿ ಮುತ್ತಿಗೆ ಹಾಕ್ತೀವಿ. ಈ ಕೂಡ ಹೇಳ್ತಾ ಇದ್ದೀನಿ, ಇದನ್ನು ನಾಳೆನೇ ಈ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಏನೋ ಅಲ್ಪ ಸ್ವಲ್ಪ ನನ್ನ ಮಾನವೀಯತೆ ಉಳಿಯುತ್ತದೆ. ಇಲ್ಲಾಂದರೆ ಮಾನವೀಯತೆ ಇಲ್ಲದ ಜನ ಅಂದರೆ ಸ್ಮಾರ್ಟ್ ಸಿಟಿ ಜನ ಅಂತ, ನಾನು ವರ್ಕರ್ಸ್ ಅಂತ ಹೇಳ್ತೀನಿ. ಮತ್ತು ದೇವರು ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ. ಇಷ್ಟು ನೋವನ್ನು ತಡ್ಕೊಂಡು ಅವ್ರ ಪಾಪ ನಮಗೆ ಎಷ್ಟು ಕುತೂಹಲ ಅಂದರೆ, ನನಗೂ ಇಸ್ಮಾಯಿಲ್ ಅಣ್ಣ, ಉಬೇದ್ ಅಣ್ಣ, ನಾವೆಲ್ಲ ಯಶವಂತ್
ಭಾಳಷ್ಟು ಜನ ಎಷ್ಟು ಕುತೂಹಲದಿಂದ ಹುಡುಕ್ತಾ ಇದ್ದೀವಿ. ಮತ್ತು ಸರ್ಕಾರದಿಂದ ಈ ಆಟೋ ಚಾಲಕನಿಗೆ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಲಿಲ್ಲ ಅಂದರೆ ಇದಾಗುತ್ತೆ. ಒಳ್ಳೆ ಪರಿಹಾರ ಕೊಡಬೇಕು. ಮತ್ತು ಆಟೋ ಚಾಲಕ ಅವನಿಗೆ ದಿನಗಳು ಕಾರ್ಯಕ್ರಮಕ್ಕೆ ಇವತ್ತೇನೋ ದುಡಿದ್ರೆ ಅವ್ನ ಮನೆ ಫ್ಯಾಮಿಲಿ ಸಾಕು. ಸುಮಾರು 4-5 ಜನ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾವೆ, 2 ಸಣ್ಣ ಮಕ್ಕಳಿದೆ. ಹಂಗಾಗಿ ದಯಮಾಡಿ ಈ ಸರ್ಕಾರ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಅವ್ರ ಕುಟುಂಬಕ್ಕೆ ಒಳ್ಳೆ ಪರಿಹಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದು ಹುಡುಕ್ತವ್ರೆ ಇದನ್ನ ಈಗ ಇಂಡಿಯಾ RF ಬಂದಿರೋದು. ಆ ಕಡೆ ಹುಡುಕಿದ್ರಲ್ಲ ಅಲ್ಲಿ ಚಪ್ಪಲಿ ಸಿಕ್ಕೈತೆ. ಅಲ್ಲಿ ಲಾಸ್ಟಲ್ಲಿ ಚಪ್ಪಲಿ ಸಿಕ್ಕೈತೆ. ಐಡೆಂಟಿಫೈ ಒಳಗಡೆ ಬಿದ್ದಿಲ್ಲ ಸಿಂಗೋಬನ ಇದ್ರೊಳಗೆ ಬಿದ್ದರೆ ಇಲ್ಲಿ ಬರುತ್ತೆ ಪೈಪಲ್ಲಿ. ಆ ಕಡೆ ಬಿದ್ದರೆ ಇಲ್ಲಿಂದ ಬರುತ್ತೆ. ಬನ್ನಿ ನೀರು ಏನು ಚೆಕ್ ಮಾಡ್ತಿಲ್ಲ. ಇಲ್ಲ ಐತೆ ನೋಡಿ ಪೈಪ್ ಹಾಂ ಅಲ್ಲಿಂದ ಹಿಂಗೆ ಹೋಗುತ್ತೆ. ಇಲ್ಲೇ ಎಲ್ಲೋ ಹಾಂ ಇಲ್ಲೇ ಎಲ್ಲೋ ಅಲ್ಲ ಎಲ್ಲರ ಮಣ್ಣೊಳಗಡೆ ಎಲ್ಲ ಮಣ್ಣೊಳಗಡೆ ಎಲ್ಲರೂ ಉಳ್ಕೊಂಡಿರ್ತಾನೆ ಏನಾದ್ರು. ಅಷ್ಟು ದೂರ ಹೋಗಿರಲ್ಲ. ಮಣ್ಣು ರೋಲಾಗಿ ಮಣ್ಣು ಒಳಗಡೆ ಇಲ್ಲದ್ರೆ ನುಡಿಸ್ಬೇಕು ಅಂತ ಹುಡುಕ್ತಿಲ್ಲ ಇಲ್ಲೆಲ್ಲ. ಇವೆಲ್ಲ ಹುಡುಕಾಟ ಅಲ್ಲ ರೀ ಇವೆಲ್ಲ. ಅಲ್ಲಿಂದ ಇಲ್ಲಿ ಬಂದವನಿದ್ರೆ ಇಲ್ಲಿಂದ ಒಂದು 50 ಅಡಿ ಡಿಸ್ಟೆನ್ಸ್ ಒಳಗಡೆ ಇಲ್ಲೇ ಚಪ್ಪಲಿ ಅಲ್ಲಿ ಈಗ ಬಂತಲ್ಲ ಚಪ್ಪಲಿ ತೇಲ್ಕೊಂಡು ಹೋಗಿರುತ್ತೆ, ಮುಂದೆ ಹೋಗಿರುತ್ತೆ, ಬಾಡಿ ಮುಂದೆ ಹೋಗಿರಲ್ಲ. ಇಲ್ಲಿಂದ ಒಂದು 50 ಅಡಿ ಒಳಗಡೆ ಎಲ್ಲ ಇಲ್ಲೇ ಓದ್ಕೊಂಡಿರ್ತಾನೆ ಮಣ್ಣಲ್ಲಿ. ಮಣ್ಣು ಮೇಲಿಂದ ಮೇಲಿನ ಮೇಲೆ ರೋಲಾಗಿ ಅಡಿಕೋಗ್ಬಿಡ್ತಾನೆ ಅವನು, ತಳಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಇದ್ರ ಫುಲ್ ನೀರು ಹರಿತಾ ಇತ್ತ ನೆನ್ನೆ. ಹಾಂ ಹಾಂ ಮಳೆ ಬಂತಲ್ಲ ಅಣ್ಣ. ಹಾಂ 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 ಅಂದ್ರೆ ಅಲ್ಲಿ ಹಸಿ ಐತಲ್ಲ ಅಲ್ಲಿವರೆಗಲ್ಲ ಫುಲ್ಲು ಇದು. ಇವ್ರಿಗೆ NDRFಗೆ ಕಾಲಿಗೆ ಗ್ಲೌಸ್ ಇಲ್ಲ, ಏನು ಆ ಕಡೆ ಇನ್ನೆಲ್ಲ ಹುಡುಕ್ತಾ ಇದ್ದಾರೆ ಬೇರೆ. ಅಲ್ಲಿ ಹುಡುಕ್ತಿದ್ರು, ಇಲ್ಲಿ ಬಂದರು. ಈಗ ಅಲ್ಲೆಲ್ಲ ಹುಡುಕ್ತಾ ಇಲ್ಲ. ಇಲ್ಲೇ ಬಂದೆ. ಅಲ್ಲೊಂದು ಟೀಮ್ ಐತಂತಲ್ಲ. ಇಲ್ಲೊಂದು ಟೀಮ್ ಐತೆ. ಹಿಂಗಾದ್ರೂ ಹುಡುಕೋದು ಭಾರಿ. ಯಾವಾಗ ಸಿಗ್ತಾರೋ ಇನ್ನು ಅದು ಯಾವಾಗ ಸಿಗುತ್ತೋ ಬಾಡಿ ಅದೇ ಊತ ಬಂದ ಮೇಲೆ ಬರಬೇಕಷ್ಟೇ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ.
ವಿದ್ಯಾರ್ಥಿ SSLC PUC BSc ಪಾಸ್ ಫೈಲ್ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL ಫೋನ್ ನಂಬರ್ 9743103968.